ನಿಮಗೆಲ್ಲರಿಗೂ ಫ್ಯಾಮಿಲಿ ಫುಡ್ ಚಾನಲ್ಗೆ ಸ್ವಾಗತ. ಮಂಗಳೂರು ಅಂತ ಹೇಳಿದರೆ ನೆನಪಾಗೋದು ಸಮುದ್ರ, ಹಾಗೆ ಅದರಲ್ಲಿ ಸಿಗುವಂಥ ಮೀನುಗಳು. ಸೊ ನಾನಿವತ್ತು ಪ್ರಾನ್ಸ್ ಸುಕ್ಕ ಮಾಡ್ತಾ ಇದ್ದೇನೆ, ಹಾಗೆ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಮನೆ ಹತ್ರ ಮೀನು ಮಾರುವವರ ಕೈಯಿಂದ ಒಂದು 350 ರೂಪಾಯಿ ಕೊಟ್ಟು 1 kg ಪ್ರಾನ್ಸ್ ತಗೊಂಡಿದ್ದೆ. ಸೊ ಬನ್ನಿ ಅದನ್ನ ಕ್ಲೀನ್ ಮಾಡಿ ಸುಕ್ಕ ಮಾಡುವ. ವಿಡಿಯೋದಲ್ಲಿ ಕಾಣ್ತಿರುವ ಹಾಗೆ ಈ ಪ್ರಾನ್ಸನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಅದ್ರ ಮೇಲ್ಗಡೆ ಸೈಡ್ ಒಂದು ಬ್ಲ್ಯಾಕ್ ಇರ್ತದೆ, ಅದನ್ನು ಸಹ ಮಿಸ್ ಮಾಡದೆ ತೆಗಿಬೇಕು. ಹೀಗೆ ಎಲ್ಲ ಪ್ರಾನ್ಸ್ ಕ್ಲೀನ್ ಆದಮೇಲೆ ಪದಾರ್ಥ ಮಾಡಲಿಕ್ಕೆ ಸಿಗುವ ಪ್ರಾನ್ಸ್ಗಿಂತ ಅದನ್ನು ಎಸೆಯುವ ವೇಸ್ಟೇ ಜಾಸ್ತಿ ಇರ್ತದೆ. ಆದರೆ ಪ್ರಾನ್ಸ್ ಸುಕ್ಕ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಸೊ ಮಾಡಲೇಬೇಕಲ್ವಾ. ಈಗ ಮಸಾಲ ಪ್ರಿಪೇರ್ ಮಾಡುವ. ಮಸಾಲ ಮಾಡಲಿಕ್ಕೆ 12 ಒಣಮೆಣಸು, 1.5 ಸ್ಪೂನ್ ಕೊತ್ತಂಬರಿ ಬೀಜ, ಮತ್ತು ಪಿಂಚ್ ಮೆಂತೆ, 1 ಪಿಂಚ್ ಓಂಕಾಳು, ಹಾಗೆ ಅರ್ಧ ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, ಹಾಗೆ ಅರ್ಧ ಸ್ಪೂನ್ ಸಾಸಿವೆ ತೆಗೆದಿಟ್ಟಿದ್ದೇನೆ. 3/4 ಕಪ್ ಆಗುವಷ್ಟು ಕಾಯಿ ತುರಿ ಕೂಡ ತಗೊಂಡಿದ್ದೇನೆ. ಹಾಗೆ ಮನೆಯಲ್ಲೇ ಆದ 1-2 ಕಾಯಿ ಮೆಣಸು ಕೂಡ ತಗೊಂಡಿದ್ದೇನೆ. 1 ದೊಡ್ಡ ನೀರುಳ್ಳಿ, 1 ಮೀಡಿಯಮ್ ಸೈಜ್ನ ಟೊಮ್ಯಾಟೊ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ 1-2 ದಂಟು ಕರಿಬೇವು ಕೂಡ ತಗೊಂಡಿದ್ದೇನೆ. ಈಗ ಒಂದು ಬಾಣಲೆನ ಗ್ಯಾಸ್ನಲ್ಲಿಟ್ಟು ಅದಕ್ಕೆ ಒಣಮೆಣಸು ಹಾಕಿ ಡ್ರೈ ರೋಸ್ಟ್ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ತಿದ್ದೇನೆ. ಹಾಗೆ ಉಳಿದೆಲ್ಲ ಮಸಾಲ ಐಟಮನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಕೊಬ್ಬರಿ ತುರಿಯನ್ನು ಕೂಡ 1 ಚಿಟಿಕೆ ಅರಿಶಿನ ಹಾಕಿ ಒಳ್ಳೆ ಅರೋಮ ಬರುವಷ್ಟು ರೋಸ್ಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ 1 ಚಿಕ್ಕ ಪೀಸ್ ಹುಣಸೆ ಹಣ್ಣಿಗೆ ನೀರು ಸೇರಿಸಿ ನೆನೆಲಿಕ್ಕಿಟ್ಟಿದ್ದೇನೆ. ಈಗ ಪಾತ್ರೆನ ಗ್ಯಾಸ್ನಲ್ಲಿ ಇಟ್ಟು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಗೆ 1 ಸ್ಪೂನ್ ತೆಂಗಿನೆಣ್ಣೆ ಸೇರಿಸಿ ಅದು ಕಾದ ಮೇಲೆ ಅದಕ್ಕೆ ಕರಿಬೇವು ಸೇರಿಸಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಕಾಯಿ ಮೆಣಸು ಮತ್ತು ಈರುಳ್ಳಿಯನ್ನು ಕೂಡ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಒಳ್ಳೆ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೆಟೊ ಸೇರಿಸಿ ಒಳ್ಳೆ ಫ್ರೈ ಮಾಡ್ಕೊಂಡಿದ್ದೇನೆ. ಸೊ ಟೊಮೆಟೊ ಸಾಫ್ಟ್ ಆದಮೇಲೆ ಅದಕ್ಕೆ ಕ್ಲೀನ್ ಮಾಡಿ ತೊಳೆದಿಟ್ಟಿರುವಂಥ ಪ್ರಾನ್ಸನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಡ್ರೈ ರೋಸ್ಟ್ ಮಾಡಿ ಇಟ್ಟಿರುವಂಥ ಎಲ್ಲ ಐಟಮ್ಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಒಳ್ಳೆ ಪೌಡರ್ ಮಾಡಿಕೊಂಡು ಅದಕ್ಕೆ ಈ ರೋಸ್ಟ್ ಮಾಡಿಟ್ಟಿದ್ದಂಥ ಕಾಯಿ ತುರಿಯನ್ನು ಕೂಡ ಸೇರಿಸಿ 1-2 ಸರ್ತಿ ಮಿಕ್ಸಿನ ರನ್ ಮಾಡಿ ತೆಗೆದಿಟ್ಕೊಳ್ತಿದ್ದೇನೆ. ಸೊ ಈಗ ಪ್ರಾನ್ಸ್ ಬೆಂದಿದೆ. ಆ ಬೆಂದಿರುವ ಪ್ರಾನ್ಸಿಗೆ ಈ ಮಸಾಲವನ್ನು ಹಾಕಿ ಅದಕ್ಕೆ ಹುಣಸೆ ರಸ ಕೂಡ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿ ಅದಕ್ಕೆ ಮುಚ್ಚಳ ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೇನೆ. ಸೊ ಪ್ರಾನ್ಸ್ ಸುಕ್ಕ ರೆಡಿಯಾಗಿದೆ. ನೋಡಿ, ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನಾನು ಮತ್ತು ನನ್ನ ಮಗ ಈ ಪ್ರಾನ್ಸ್ ಸುಕ್ಕನ ಬಾಯ್ಲ್ಡ್ ರೈಸ್ ಜೊತೆ ತಿಂದ್ವಿ, ತುಂಬ ಚೆನ್ನಾಗಾಗ್ತದೆ. ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.